ಬಂಧುಗಳೇ, ಉಡುಪಿ ಚಿತ್ರ ಬ್ರಹ್ಮ ಎನಿಸಿರುವಂಥ ಜಿ.ವಿ. ಅಯ್ಯರ್ ಅವರ ಸಾರಥ್ಯದಲ್ಲಿ ಮಧ್ವಾಚಾರ್ಯ ಚಿತ್ರದ ಚಿತ್ರೀಕರಣ, ಮಧ್ವಾಚಾರ್ಯರನ್ನು ಸ್ವಾಗತಿಸುವ ಸನ್ನಿವೇಶದ ಚಿತ್ರಣ, ಅಲ್ಲಿರುವಂತಹ ಆ ಸನ್ನಿವೇಶದಲ್ಲಿ ಭಾಗವಹಿಸುವ ಅವಕಾಶವನ್ನು ಶ್ರೀಮತಿ ವಿನಯಾ ಪ್ರಸಾದ್ ಅವರು ಪಡೆದುಕೊಂಡಿದ್ದು ಬನ್ನಂಜೆ ಅವರ ಕುಟುಂಬ ಬಾಂಧವ್ಯತೆ. ಅದು ಕಲಾಲೋಕದಲ್ಲಿ ಅವರ ಪ್ರಥಮ ಹೆಜ್ಜೆ. ಮುಂದೆ ಅದಾಯಿತು ಅವರ ಖಾಯಂ ಜಗತ್ತು. ಮಾತಿನ ಸ್ಪಷ್ಟತೆ, ಆ ಶಬ್ದಗಳ ಜೊತೆಗಿನ ತಾದಾತ್ಮ್ಯ ವಿನಯಾಳ ಹಾಗೆ ಇರಬೇಕು. ಅವಳು ನಮ್ಮ ಊರಿನ ಹುಡುಗಿ ಎಂದು ಬನ್ನಂಜೆ ಅವರಿಂದ ಬಹುವಾಗಿ ಕೊಂಡಾಡಿಸಿಕೊಂಡವರು ನಮ್ಮ ವಿನಯಾ ಪ್ರಸಾದ್. ಆಚಾರ್ಯರನ್ನ ಕುರಿತು ವಿನಯಾ ಅವರಿಂದ ಪುಷ್ಪಾರ್ಚನೆ. ಪೂಜನೀಯರಾದ ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರಿಗೆ ನಮನಗಳು ಹಾಗೂ ಅವರ ಅಭಿಮಾನಿಗಳಾದ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಈ ವೇದಿಕೆಯಲ್ಲಿ ಈಗಾಗಲೇ ಸಂಸ್ಕೃತ, ಕನ್ನಡ, ಹನಿಗವನ ಇದು ಎಲ್ಲದರ ಧ್ವನಿ, ಪ್ರತಿಧ್ವನಿ ಎರಡೂ ಕೂಡ ಬಿಂಬಿತವಾಗಿದೆ. ಇಲ್ಲಿ ನಾನು ಸಿನಿಮಾದವಳಾಗಿ ಬಂದು ನಿಂತ್ಕೊಂಡು ಏನು ಮಾತಾಡಬಹುದು ಅಂತ ಯೋಚನೆ ಮಾಡಿದರೆ ಆಗ ನನಗನ್ನಿಸ್ತು ಬಹಳಷ್ಟಿದೆ ಮಾತಾಡೋದಕ್ಕೆ ಅಂತ. ಸಿನಿಮಾಕ್ಕಿಂತ ಹೆಚ್ಚು ಎಲ್ರಿಗೂ ಹೊಟ್ಟೆ ಕಿಚ್ಚಾಗುವಂಥ ಒಂದು ವಿಷಯ ನಾನು ಹೇಳ್ತೀನಿ. ಬನ್ನಂಜೆ ಗೋವಿಂದಾಚಾರ್ಯರ ಮನೆ ಅಂಗಳದಲ್ಲಿ ಆಟ ಆಡಿಕೊಂಡು ಬೆಳೆದಂಥ ಹುಡುಗಿ ನಾನು. ಹೇಗಿದೆ? ಬನ್ನಂಜೆ ಗೋವಿಂದಾಚಾರ್ಯರ ಮಕ್ಕಳು ನಾನು ಒಟ್ಟಿಗೆ ಶಾಲಾ ಕಾಲೇಜಿಗೆ ಹೋದವರು. ಹಾಗಾಗಿ ನಮ್ಮ ಮನೆಗೆ ಅವರು, ಅವರ ಮನೆಗೆ ನಾವು ಹೋಗಿ ಬರುವಂಥದ್ದು ತುಂಬ ಸರ್ವೇ ಸಾಧಾರಣವಾಗಿತ್ತು. ಅವರ ಮನೆಗೆ ಹೋದಾಗಲೆಲ್ಲ ಒಂದು ಥರದ ದೈವಿ ಭಾವನೆ ನಮ್ಮನ್ನು ಆವರಿಸ್ಕೊಳ್ತಾ ಇತ್ತು. ಇದು ಉತ್ಪ್ರೇಕ್ಷೆ ಅಲ್ಲ. ಏನು ಅಷ್ಟು ಚಿಕ್ಕ ಮಕ್ಕಳಿಗೆ ದೈವಿ ಭಾವನೆ ಏನು ಗೊತ್ತಿತ್ತು? ಗೊತ್ತಿಲ್ಲ ನಮಗೆ. ನಮ್ಮ ಹುಡುಗಾಟ ಅದನ್ನೆಲ್ಲ ಒಂದೇ ಸರ್ತಿ ಗಪ್ಚಿಪ್ಪಾಗೋಯ್ತಲ್ಲ. ಬಹುಶಃ ನಾನು ಮಾತಾಡಿದ್ರೆ ಕೇಳ್ತಾ ಇದೆ ಅನ್ಸುತ್ತೆ, ಲೈಟ್ ಮಾತ್ರ ಇಲ್ವೇನೋ. ಮಾತಾಡ್ಬೋದಲ್ವಾ? ಹಾ, ಸರಿ. ಸೊ ಹಾಗೆ ನಾವು ಆಟ ಆಡ್ತಾ ಇದ್ದವರು, ಆಚಾರ್ಯರು ಸ್ವಲ್ಪ ಅವರು ಒಳಗಡೆ ಇದ್ದವರು ಹೊರಗಡೆ ಬಂದ್ರು ಅಂತಂದ್ರೆ ನಮ್ಮ ಶಬ್ದ ಅಡಿಗೆ ಹೋಗ್ತಿತ್ತು. ಅದು ಭಯನೋ ಅಥವಾ ಗೌರವನೋ ಅಥವಾ ಇನ್ನೇನೋ, ಆದ್ರೆ ನಮಗೆ ಅನ್ನಿಸ್ತಾ ಇದ್ದದ್ದು ಅಲ್ಲಿ ಏನೋ ಒಂದು ಸಂತೋಷ, ಏನೋ ಒಂದು ಪುಳಕ. ಅವರಲ್ಲಿ ಬರ್ತಿದ್ದ ಹಾಗೆ ನಮ್ಮ ಹುಡುಗಾಟನ ನಾವು ಮುಂದುವರಿಸಬಾರ್ದು ಅಂತ. ಆದ್ರೆ ಆಚಾರ್ಯರು ಹೇಳ್ತಿದ್ರು, ನೀವು ಆಡಿ, ಎಂತಕ್ಕೆ ನಿಲ್ಸಿದ್ದು? ನಾನು ಬಂದೆ ಅಂತ ನಿಲ್ಸಿದ್ದ? ನೀವು ಆಡಿ ಅಂತ ಹೇಳ್ತಿದ್ರು. ಆದರೂ ಕೂಡ ನಾವು ಅವರನ್ನು ಅವರಷ್ಟಕ್ಕೆ ಬಿಟ್ಟು ಅವರ ಹೊರಗಿನ ಅಂಗಳಕ್ಕೆ ಹೋಗಿ ಆಟ ಆಡ್ತಾ ಇದ್ವಿ. ಅವರ ಮನೆಯ ಕಂಬಗಳು ಅವರ ಪ್ರವಚನವನ್ನ ಅದು ಎಷ್ಟು ಪ್ರತಿಧ್ವನಿಸ್ತಾ ಇದ್ವೋ ಆ ಎಲ್ಲ ಕಂಬಗಳ ಹಿಂದೆನೂ ನಾವು ಕಣ್ಣ ಮುಚ್ಚಾಲೆ ಆಡಿದ್ದೀವಿ. ಆ ಎಲ್ಲ ಕಂಬಗಳ ಹಿಂದೆನೂ ನಾವು ಕೂತ್ಕೊಂಡು ಹರಟೆ ಹೊಡೆದಿದ್ದೀವಿ, ಆಟ ಆಡಿದ್ದೀವಿ, ಕವಡೆ ಆಡಿದ್ದೀವಿ. ಒಬ್ಬ ವಿದ್ಯಾರ್ಥಿನಿಯಾಗಿದ್ದಾಗ ಅಂದರೆ ಆ ಒಂದು 13-14 ವರ್ಷಗಳಲ್ಲಿ ಎಲ್ಲವನ್ನೂ ಕೂಡ ಮನಸ್ಸು ಒಳಗಡೆ ಒಂದು ಬ್ಲಾಟಿಂಗ್ ಪೇಪರ್ ಥರ ತಗೊಳ್ಳುವಂಥ ವಯಸ್ಸು ಅದು. ಅಂಥ ವಯಸ್ಸಿನಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನವನ್ನು ಕೇಳುವಂತಹ ಒಂದು ಸದವಕಾಶ ನನಗೆ ಒದಗಿ ಬಂತು. ಅಂದರೆ ಹೆಚ್ಚಾಗಿ ಈ ಬನ್ನಂಜೆ ಗೋವಿಂದಾಚಾರ್ಯ ಪ್ರವಚನ ಅಂತಂದರೆ ಎಲ್ಲ ಕಡೆಯಲ್ಲೂ ಕೂಡ ಅದಕ್ಕೊಂದು ಅದ್ಭುತದ ಪರಿಯನ್ನ ಸೇರಿಸ್ತಾರಲ್ವಾ. ಬನ್ನಂಜೆ ಗೋವಿಂದಾಚಾರ್ಯ ಪ್ರವಚನ, ಬನ್ನಂಜೆ ಗೋವಿಂದಾಚಾರ್ಯ, ನಮ್ಗೆ ಹಾಗೇನು ಅನ್ನಿಸ್ತಾ ಇರಲಿಲ್ಲ. ನಮ್ಮ ದಿನಚರಿಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನ ಒಂದು. ಉಡುಪಿಯಲ್ಲಿ ಒಂದು ಇಡೀ ವಾರದಲ್ಲಿ ಒಂದು 2-3 ದಿನ ಆದರೂ ಅವರ ಪ್ರವಚನ ಖಂಡಿತ ಇರ್ತಾ ಇತ್ತು. ಬೇರೆ ಬೇರೆ ಇದರ ಮೇಲೆ ಇರ್ತಾ ಇತ್ತು, ವಿಷಯಗಳ ಮೇಲೆ ಇರ್ತಾ ಇತ್ತು. ಹಾಗಿದ್ದಾಗ ಒಂದು ದಿನ
ಈ ನಮ್ಮನೇಲಿ ನಾವೆಲ್ಲ ಹೋಗ್ತಿದ್ವಲ್ಲ, ಅಲ್ಲಿ ತುಂಬಾ ಜನ ಸೇರ್ತಿದ್ರು. ನಮ್ಗೆ ಕೈಯಲ್ಲೆಲ್ಲ ಒಂದೊಂದು ದೊಣ್ಣೆ ಕೊಟ್ಟು ಜನರನ್ನೆಲ್ಲ ಸರಿ ಕೂಡಿಸಿ, ನೀವು ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ರು. ಹಾಗೆ ಜನರನ್ನ ಕೂಡಿಸ್ತಾ 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 ಇವರ ಮಾತುಗಳು ನಮ್ಮ ಕಿವಿ ಮೇಲೆ ಬೀಳ್ತಾ ಇರ್ತಾ ಇದ್ವು. ಒಂದ್ ದಿವಸ ಅವರ ಮಾತುಗಳು ಒಳ್ಳೆಯವರಾಗಿ ಹೇಗಿರ್ಬೇಕು ಅಂತ, ಇದನ್ನ ವೇದಗಳಲ್ಲಿ ಹೇಳಿದ್ದಾರೆ ಅನ್ನುವ ಮಾತುಗಳನ್ನ ತಮ್ಮ ಮಾತುಗಳ ಮೂಲಕ ಸರಳೀಕೃತಗೊಳಿಸಿ ಹೇಳ್ತಾ ಇದ್ದಂಥ ರೀತಿ ಇದೆಯಲ್ಲ, ಬಹುಶಃ ಆ ಪ್ರವಚನವನ್ನ ಕೇಳಿದಂತ ಯಾರೇ ಒಬ್ಬ ವ್ಯಕ್ತಿ ಕೂಡ ಕೆಟ್ಟ ವ್ಯಕ್ತಿ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಆಮೇಲೂ ಕೂಡ ಕೆಟ್ಟವನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮಾತು ಹೇಳಿದ್ರು, ಅನಸೂಯ ಆಗಿರಬೇಕು. ಅದು ಒಬ್ಬ ವ್ಯಕ್ತಿ ಒಳ್ಳೆಯವನಾಗುವುದರ ಒಂದು ಮೊದಲನೆಯ ಹೆಜ್ಜೆ. ಯಾರನ್ನೂ ನೋಡಿ ಅಸೂಯೆ ಪಡಬೇಡ, ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಅಸೂಯೆ ಪಡಬೇಡ, ಅಥವಾ ಇನ್ನೊಬ್ರು ಬೀಳುವುದನ್ನ ನೋಡಿ ಖುಷಿ ಪಡಬೇಡ. ಇಂಥ ಮಾತುಗಳನ್ನ ಹೇಳ್ತಾ ಹೋದ್ರು. ಇದನ್ನೆಲ್ಲ ಕೇಳಿಸಿಕೊಳ್ಳುವಾಗ ಮತ್ತೆ ಇನ್ನೊಂದು ನಾನು ಕಲಿತಂತಹ ಪಾಠವನ್ನ ನಾನು ನೆನಪು ಮಾಡ್ಕೊಂಡು ಹೇಳ್ತೀನಿ. ಯಾಕಂದ್ರೆ ಇದು ನನ್ನ ನುಡಿ ನಮನ ವಿದ್ಯಾವಾಚಸ್ಪತಿಯವರಿಗೆ. ಇನ್ನೊಂದು ಮಾತು ಹೇಳಿದ್ರು, ಆಯಾಸ ಮಾಡ್ಕೊಳ್ಬೇಡಿ. ಆಯಾಸ ಮಾಡ್ಕೊಳ್ಬೇಡಿ ಅಂದ್ರೆ ನಮ್ಗೆ ಆ ವಯಸ್ಸಿನಲ್ಲಿ ಏನ್ ಅರ್ಥ ಆಗ್ತಾ ಇತ್ತು? ಸುಸ್ತು ಮಾಡ್ಕೊಳ್ಬೇಡಿ, ಆಯಾಸ ಮಾಡ್ಕೊಳ್ಬೇಡಿ. ಏನಿದ್ರ ಅರ್ಥ? ಅದೆಲ್ಲ ಅಲ್ಲ. ಇನ್ನೊಬ್ಬರ ಜೊತೆ ನಿಮ್ಮನ್ನ ನೀವು ತುಲನೆ ಮಾಡಿಕೊಂಡು ಆಯಾಸ ಮಾಡ್ಕೊಳ್ಬೇಡಿ. ಇನ್ನೊಬ್ರು ಯಾರೋ ವಜ್ರದ ಕಿರೀಟವನ್ನ ಹಾಕಿದ್ರು ತಿರುಪತಿ ತಿಮ್ಮಪ್ಪನಿಗೆ ಅಂತಂದ್ರೆ, ಅಯ್ಯೋ ನಾನು ಹಾಕ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ನಿಮ್ಮ ಮನಸ್ಸಿಗೆ ಆಯಾಸ ಮಾಡ್ಕೊಳ್ಬೇಡಿ. ನಿಮ್ಮಿಂದ ಯಾವ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನೇ ಮಾಡಿ. ಇನ್ನೊಬ್ರು ಮಾಡಿದ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಆ ಬೇಜಾರು ನಿಮಗೆ ಆಯಾಸವನ್ನ ಕೊಡುತ್ತೆ, ಅದು ನಿಮ್ಮ ಪ್ರಗತಿಯನ್ನ ತಡೆಯುತ್ತೆ, ನಿಮ್ಮ ಏಳಿಗೆಯನ್ನ ತಡೆಯುತ್ತೆ ಅಂತ. ನೋಡಿ, 13-14 ವರ್ಷದ ಮಕ್ಕಳಿಗೆ ಇಂಥ ಮಾತೆಲ್ಲ ಕಿವಿ ಮೇಲೆ ಬೀಳ್ತಾ ಇದ್ರೆ ನಮ್ಗದೊಂಥರ ಸಂಗೀತದ ಹಾಗೆ ಇರ್ತಾ ಇತ್ತು. ಅಂದ್ರೆ ನಾವು ಅದನ್ನ ತುಂಬಾ ಇದು ದಿನಚರಿಯ ಒಂದು ಭಾಗ ಅಂತ ತಗೊಂಡ್ರು ಕೂಡ ಇಂಥ ವಸ್ತುಗಳು ಮಾತ್ರ ಆ ಹಸಿ ಮಣ್ಣಿನ ಮೇಲೆ ಕಲ್ಲು ಹೊಡೆದಾಗ ಅದು ಒಣಗಿದಾಗ ಅದು ಅಲ್ಲೇ ಅದರ ಆಕಾರ ಕೂತ್ಕೊಳ್ಳೋದಿಲ್ವಾ? ಹಾಗೆ ಇವರು ನಮಗೆ ಕೊಟ್ಟಂತಹ ವ್ಯಕ್ತಿತ್ವ ವಿಕಸನದ ಪಾಠ ಇದೆಯಲ್ಲ, ಅದು ನನ್ನ ಮುಂದಿನ ಏಳಿಗೆಗಾಗ್ಲಿ ಬದುಕಿಗಾಗ್ಲಿ ಒಂದು ಭದ್ರ ಪಂಚಾಂಗವನ್ನ ಹಾಕಿಕೊಡ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಬೆಳೀತಾ ಬೆಳೀತಾ ಕಾಲೇಜು ದಿನಗಳಿಗೆ ಬಂದಾಗ ನಾನು ಸಾಕಷ್ಟು ನಾಟಕಗಳನ್ನೆಲ್ಲ ಮಾಡ್ತಾ ಇದ್ದೆ. ಕಾಲೇಜಿನಲ್ಲಾಗ್ಲಿ ಅಥವಾ ದುಂಡಿರಾಜ್ ಅವರು ಹೇಳಿದ ಹಾಗೆ ಆಕಾಶವಾಣಿಯ ನಾಟಕಗಳಲ್ಲಾಗ್ಲಿ ಭಾಗವಹಿಸ್ತಾ ಇದ್ದೆ. ಮಧ್ವಾಚಾರ್ಯ ಸಿನಿಮಾದ ಪೂರ್ತಿ ಸ್ಕ್ರಿಪ್ಟಿಂಗ್ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಅವರದ್ದು. ಒಂದು ಹಾಡನ್ನು ಕೂಡ, ಸುಮಾರು ಹಾಡುಗಳನ್ನು ಬರೆದಿದ್ದಾರೆ. ಅದಕ್ಕೆ ರಾಣಿಯರ ಪಾತ್ರಕ್ಕೆ ಆಯ್ಕೆ ನಡೆದಿತ್ತು. ಅಂದ್ರೆ ಹೆಚ್ಚಿನ ಕೆಲಸ ಇಲ್ಲ. ಮಧ್ವಾಚಾರ್ಯರು ಅರಮನೆಗೆ ಬರುವಾಗ ಅವರಿಗೆ ಹೂವನ್ನ ಹಾಕಿ ಸ್ವಾಗತಿಸುವಂತ ಒಂದು ಪಾತ್ರ. ಅದರಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಮಕ್ಕಳು ಕೂಡ ಅಭಿನಯಿಸಿದ್ರು. ಹಾಗೆ ನನ್ನನ್ನು ಒಂದು ರಾಣಿ ಮಾಡಿದ್ರು. ನಾನು ಬಹಳ ಚಿಕ್ಕ ಟೀನೇಜರ್ ಆವಾಗ. ನನ್ನನ್ನ ಆ ಸಿನಿಮಾದಲ್ಲಿ ರಾಣಿಯನ್ನಾಗಿಸಿದವರು ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಅವರು. ಮತ್ತೆ ಭಾಷೆಗಳಲ್ಲಿ, ಹಲವಾರು ಚಿತ್ರಗಳಲ್ಲಿ, ಹಲವಾರು ಕಿರುತೆರೆಯ ಧಾರಾವಾಹಿಗಳಲ್ಲಿ, ಹಲವಾರು ಇಂಥ ಸಮಾರಂಭಗಳಲ್ಲಿ ಎಲ್ಲರೂ ನನ್ನನ್ನು ರಾಣಿಯನ್ನಾಗೇ ನೋಡ್ತಾ ಬಂದ್ರು ಅನ್ನೋದಕ್ಕೆ ನಾನು ಅವರಿಗೆ ಧನ್ಯವಾದವನ್ನ ಅರ್ಪಿಸಲೇಬೇಕು. ಅವರು ಹಾಕಿಕೊಟ್ಟಂತಹ ಬುನಾದಿ ಅಂಥದ್ದು. ಕೇಳಿದ್ದು ಕೂಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ವಿನಯ, ಇದನ್ನ ಮಾಡ್ತೀಯಮ್ಮ, ನೀನು ಮಾಡು, ಈ ಪಾತ್ರ ನೀನು ಮಾಡು. ಇದರಲ್ಲಿ ಒಂದು ಪದ್ಯ ಬರ್ತವೆ, ಅದರ ಸಾಲುಗಳೆಲ್ಲ ಇವ್ರು ಕೊಡ್ತಾರೆ ನಿನಗೆ, ಆಯ್ತಾ? ಮತ್ತೆ ಅಲ್ಲಿ ಹೋಗಿ ಒಂದ್ಸರ್ತಿ ಕೇಳ್ಕೊಂಡ್ರೆ ಆಗ್ಬೋದು ಅಂತ. ಆ ಇಡೀ ಚಿತ್ರೀಕರಣವನ್ನ ಎಷ್ಟು ಆನಂದಕರವಾಗಿ ಮಾಡಿದ್ದೆವು. ಅಲ್ಲಿಗೆ ಬನ್ನಂಜಿಯವರು ಬರ್ತಾ ಇರಲಿಲ್ಲ, ಆದರೆ ಅವರು ನಮಗೆ ಈ ಪಾತ್ರದ ವಿವರಣೆ ಕೊಟ್ಟದ್ದು ಚೆನ್ನಾಗಿ ಮಾಡಿ, ಎಲ್ಲರೂ ಶ್ರದ್ಧೆಯಿಂದ ಮಾಡಿ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಒಲವಿನಿಂದ ಮಾಡಿ. ಶ್ರದ್ಧೆಯಿಂದ ಮಾಡಿದ ಯಾವ ಕೆಲಸಕ್ಕೂ ಸೋಲು ಸಿಕ್ಕೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇರಬೇಕು ವೃತ್ತಿ ಜೀವನದಲ್ಲಾಗ್ಲಿ ಎಲ್ಲೇ ಆಗ್ಲಿ. ಬಹಳಷ್ಟು ದೊಡ್ಡ ಸೋಲು ಅನ್ನುವಂಥ
ಅನ್ನುವಂಥದ್ದು ಬಹುಶಃ ನನ್ನ ಜೀವನದಲ್ಲಿ ಬಂದೇ ಇಲ್ಲ. ಅಥವಾ ಬಂದ ಸೋಲನ್ನು ಕೂಡ ಇದು ಜೀವನದ ಒಂದು ಭಾಗ, ಇದನ್ನ ಗೆಲುವಾಗಿ ನೀನು ಪರಿವರ್ತಿಸಿಕೊಳ್ಳುವಂಥ ತಾಕತ್ತು ನಿನ್ನಲ್ಲಿ ಇರಬೇಕು ಅನ್ನುವಂಥ ಬಾಲ ಪಾಠವನ್ನ ಬನ್ನಂಜೆಯವರು ಪ್ರವಚನದ ಮೂಲಕ ಮಾಡಿದ್ರಲ್ಲ, ಅದರ ಪ್ರಭಾವ ಕೂಡ ಇರಬಹುದು. ಹಾಗಾಗಿ ಹಿಂದಿನವರೆಗೂ ಹಿಂದೆ ತಿರುಗಿ ನೋಡದೆ ನಾನು ಚಿತ್ರರಂಗದಲ್ಲಿ ಮುಂದುವರಿತಾ ಬಂದಿದ್ದೇನೆ. ಬನ್ನಂಜೆ ಗೋವಿಂದಾಚಾರ್ಯರು ವೇದಗಳಲ್ಲಿ ಹೇಳಿದೆ ಅಂತ ಹೇಳ್ಕೊಂಡೇನೆ ಅದೆಷ್ಟು ವಿಚಾರಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಿದ್ರು. ಹೆಣ್ಣಿನ ಸ್ಥಾನಮಾನ, ವೇದಗಳ ಕಾಲದಲ್ಲಿ ಹೆಣ್ಣಿನ ಸ್ಥಾನಮಾನ ಅನ್ನೋದನ್ನ ಹೇಳ್ತಾ ಅದರಲ್ಲಿ ಬಹಳ ಕುತೂಹಲಕರವಾದಂತಹ ಕಥೆಗಳನ್ನ ಹೇಳ್ತಾ ಇದ್ರು, ಉಪಕಥೆಗಳನ್ನ ಹೇಳ್ತಾ ಇದ್ರು. ಆ ಕಥೆ ಹೇಗೆ ಹುಟ್ಟುಕೊಳ್ತು ಮತ್ತು ಆ ಕಥೆಯ ಪರಿಣಾಮ ಏನು ಇದನ್ನು ಕೂಡ ಹೇಳ್ತಾ ಇದ್ರು. ಹೇಳುವಾಗ ಜಾಬಾಲ ಸತ್ಯಕಾಮ ಅವರ ಕಥೆಯನ್ನ ಹೇಳುವಾಗ, ಶಾಲೆಗೆ ಸೇರ್ಕೊಳ್ಳಿಕ್ಕೆ ಅಂತ ಹೋದಾಗ ಅಲ್ಲಿ ತಂದೆ ಹೆಸರು ಏನು ಅಂತ ಕೇಳಿದ್ರು. ತಾಯಿ ಹತ್ರ ಕೇಳಿದ್ನಂತೆ, ತಾಯಿ ಹೇಳಿದ್ರಂತೆ ನನಗೆ ತಂದೆಯ ಹೆಸರು ಏನು ಅಂತ ಗೊತ್ತಿಲ್ಲ, ಅದೆಷ್ಟೋ ಜನರ ಮನೆಯಲ್ಲಿ ನಾನು ಸೇವೆ ಸಲ್ಲಿಸಿದ್ದೇನೆ, ನನಗೆ ತಂದೆಯ ಹೆಸರು ಏನೋ ಗೊತ್ತಿಲ್ಲ ಅಂತ. ಅವನು ಹೋಗಿ ಅದನ್ನ ಗುರುಗಳ ಹತ್ರ ನನಗೆ ತಂದೆಯ ಹೆಸರು ಗೊತ್ತಿಲ್ಲ ಅಂತ ಹೇಳಿದಾಗ ಜಾಬಾಲ ಸತ್ಯಕಾಮ ಅಂತ ಹೆಸರನ್ನ ಹಾಕಿಬಿಟ್ರಂತೆ. ಅಂದ್ರೆ ಜಾಬಾಲಿಯ ಪುಲ್ಲಿಂಗ ಜಬಾಲ ಸತ್ಯಕಾಮ ಅನ್ನೋದನ್ನ ಹೆಸರನ್ನ ಹಾಕಿದ್ರಂತೆ. ಅಂದ್ರೆ ಈಗಿನ ಕಾಲದಲ್ಲಿ ಅಕಸ್ಮಾತ್ತಾಗಿ ತಂದೆ ಯಾರು ಅಂತ ಗೊತ್ತಿಲ್ಲದ ಒಬ್ಬ ವಿದ್ಯಾರ್ಥಿ ಇದ್ರೆ ಏನೇನಾಗ್ತಿತ್ತು ಒಂದು ನಾವು ಯೋಚನೆ ಮಾಡಿ ನೋಡೋಣ. ಎಷ್ಟು ಅವಮಾನವನ್ನ ಆ ಹುಡುಗ ಸಹಿಸ್ಕೊಳ್ಬೇಕಾಗಿತ್ತು, ಎಷ್ಟು ಕುಗ್ಗಿ ಹೋಗ್ಬೇಕಾಗಿತ್ತು. ಅಂತ ಯಾವ ಪ್ರಸಂಗವೂ ಕೂಡ ವೇದಗಳ ಕಾಲದಲ್ಲಿ ಇರಲೇ ಇಲ್ಲ. ಇಂಥ ಒಂದು ದೊಡ್ಡ ಸ್ಥಾನವನ್ನ ಹೆಣ್ಣಿಗೆ ಕೊಡಲಾಗಿತ್ತು. ಎಂಥ ದೈವಜ್ಞವಾದಂಥ ಒಂದು ವಿಷಯ ಇದು ನಮಗೆ ಆಗ ಕಲಿಯುವಾಗ. ಈಗೇನೋ ತುಂಬ ವೈಶಾಲ್ಯತೆಯಿಂದ ನಾವು ವಿಶಾಲ ದೃಷ್ಟಿಯಿಂದ ಜಗತ್ತನ್ನು ನೋಡುವುದನ್ನು ಅಭ್ಯಾಸ ಮಾಡ್ಕೊಂಡಿದ್ದೇವೆ. ಆದರೆ ಆ ಚಿಕ್ಕ ವಯಸ್ಸಿನಲ್ಲಿ ಇದನ್ನೆಲ್ಲ ಹೇಳ್ತಾ ಬರುವಾಗ ಹೌದಲ್ಲ, ಇಂಥ ವೈಶಾಲ್ಯದ ಅವಶ್ಯಕತೆ ಈಗಲೂ ಇದೆ ಅಂತ ಹೇಳಿ ನಮಗೆ ಅನ್ನಿಸುವ ಹಾಗೆ ಮಾಡಿದ್ದು, ನಮ್ಮ ದೃಷ್ಟಿಗೆ ಒಂದು ವಿಶಾಲತೆಯನ್ನು ತಂದು ಕೊಟ್ಟಿದ್ದು ಬನ್ನಂಜೆ ಗೋವಿಂದಾಚಾರ್ಯ ಅವರು. ಈ ಮಧ್ವಾಚಾರ್ಯ ಸಿನಿಮಾದ ಒಂದೆರಡು ಹಾಡಿನ ಸಾಲು ನನಗೆ ಅಷ್ಟೊಂದು ಚೆನ್ನಾಗಿ ಅದು ನೆನಪಿಲ್ಲ. ಆದರೂ ಕೂಡ ಬಹಳ ಖುಷಿಯಿಂದ ಅಂದರೆ ಅದನ್ನು ನೆನಪು ಮಾಡಿಕೊಂಡು ಹೇಳೋದಾದರೆ, ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ. ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ. ಇದಕ್ಕೆ ಬೇರೆ ಬೇರೆ ಸ್ಟಾನ್ಸಗಳು ಕೂಡ ಇದ್ವು. ಆದರೆ ಇಲ್ಲಿ ಆನಂದ ತೀರ್ಥರು, ಅದರಲ್ಲೇ ಆನಂದ ಇದೆ, ಅವರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ. ಹಾಗಾದ್ರೆ ಆ ಸಂತಸ ಇನ್ನೆಂಥ ಸಂತಸ, ಇನ್ನೆಂಥ ಖುಷಿ ಅದು. ಪ್ರತಿ ಒಂದು ಜೀವನದ ಪ್ರತಿ ಒಂದು ಘಟ್ಟದಲ್ಲೂ ಕೂಡ ಕೇಳುಗರಿಗೆಲ್ಲ ಬನ್ನಂಜೆ ಗೋವಿಂದಾಚಾರ್ಯ ಅವರು ತಮ್ಮ ಮಾತಿನ ಪ್ರತಿ ಒಂದು 2 ವಾಕ್ಯಗಳು ಮುಗಿಯುವಾಗಲೂ ಕೂಡ ರೋಮಾಂಚನವನ್ನ ಕೊಟ್ಟಿದ್ದಾರೆ. ಪ್ರತಿ 2 ವಾಕ್ಯ ಮುಗಿಯುವಾಗಲೂ ಕೂಡ ಪುಳಕವನ್ನ ಕೊಟ್ಟಿದ್ದಾರೆ. ಪ್ರತಿ ಒಂದು ವಾಕ್ಯ ಹೇಳುವಾಗಲೂ ಕೂಡ ಒಂದು ಜ್ಞಾನವನ್ನ ಧಾರೆ ಎರೆದಿದ್ದಾರೆ. ಆಮೇಲೆ ಅವರು ಅದು ಎಷ್ಟು ಓದ್ತಾ ಇದ್ರು, ಅದು ಯಾವಾಗ ಓದ್ತಾ ಇದ್ರು, ಓದಿದ್ದನ್ನೆಲ್ಲ ಅದು ಹೇಗೆ ನೆನ್ಪಿಟ್ಕೊಳ್ತಾ ಇದ್ರು. ಮಲ್ಲೇಪುರಂ ಅವರು ಅದನ್ನೇ ಹೇಳಿದ್ರು, ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ. ಹೇಗೆ ನೆನ್ಪಿಟ್ಕೊಳ್ತಿದ್ರು? ಬರೀ ಸಂಸ್ಕೃತ ಕನ್ನಡ ಬರಹಗಳು ಮಾತ್ರ ಅಲ್ಲ, ಇಂಗ್ಲಿಷ್ ಕಾವ್ಯ, ಇಂಗ್ಲಿಷ್ ಅದನ್ನ ಉದ್ಧರಿಸ್ತಿದ್ರು ಅವರು. ಇಂಥ ವೇದಿಕೆಗಳಲ್ಲಿ ಮಾತಾಡುವಾಗ, ಪ್ರವಚನ ಮಾಡುವಾಗ ಇಂಥ ಕವಿ ಹೀಗೆ ಹೇಳಿದ, ನಾವು ಆ ಕವಿ ಹೆಸರನ್ನ ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟಪಡಬೇಕು. ಒಂದು, ಏನ್ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟಪಡಬೇಕು. ಇನ್ನೊಂದು, ಆದ್ರೆ ವಿದ್ಯಾ ವಾಚಸ್ಪತಿಯವರಿಗೆ ಅದು ನೀರು ಕುಡಿದಷ್ಟು ಸುಲಭ, ಬಾಳೆಹಣ್ಣು ಸುಲಿದಷ್ಟು ಸುಲಭ. ಅಂಥ ಕಠಿಣವಾದಂತಹ ಉಪನಿಷತ್ತುಗಳನ್ನು, ವೇದವನ್ನ ನಮ್ಮ ಮುಂದೆ ಸರಳೀಕರಿಸಿ ನಮ್ಮ
ಜೀವನವನ್ನ ವೇದಮಯವಾಗಿ ಮಾಡಿದಂತಹ ಹೆಗ್ಗಳಿಕೆ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಅವರದ್ದು. ಹೆಣ್ಣಿನ ಸ್ಥಾನಮಾನ ಅಂತ ಒಂದು ವಿಷಯ ಹೇಳುವಾಗ ಇವತ್ತಿನ ದಿವಸ ನಾವು ಆಚಾರ್ಯ ಅಭಿಜ್ಞಾನ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಆಚಾರ್ಯರಿಗೆ ಅವರ ಒಡನಾಟದ ಒಂದು ನುಡಿ ನಮನವನ್ನ ಸಲ್ಲಿಸ್ತಾ ಇದ್ದೇವೆ. ಇವರ ಜೊತೆಯಲ್ಲಿ ನಾನು ಇನ್ನೊಬ್ಬರಿಗೆ ನುಡಿ ನಮನವನ್ನ ಸಲ್ಲಿಸ್ತೇನೆ, ಅವರ ಅರ್ಧಾಂಗಿಗೆ. ಯಾಕಂದ್ರೆ ಅವರು ಅಷ್ಟೊಂದು ಅಧ್ಯಯನ ನಡೆಸುವಾಗ, ಅಷ್ಟೊಂದು ವಾಚನವನ್ನ ಮಾಡುವಾಗ ಬಹುಶಃ ಅವರು ಅತ್ಯಂತ ಕಡಿಮೆ ಸಮಯವನ್ನ ಸಂಸಾರಕ್ಕಾಗಿ ಕೊಟ್ಟಿರ್ತಾರೆ. ನಾನು ಆ ಅಮ್ಮನನ್ನ ಚೆನ್ನಾಗಿ ಬಲ್ಲೆ. ಒಂದು ದಿನವಾದರೂ ಕೊಂಕು ಮುಖ ಮಾಡಿಲ್ಲ, ಒಂದು ದಿನವಾದರೂ ಅಪಶಬ್ದವನ್ನ ಆಡಿಲ್ಲ, ಒಂದು ದಿನವಾದರೂ ನೀವ್ಯಾಕೆ ಹೀಗೆ ಅಂತ ಕೇಳಿಲ್ಲ, ಒಂದು ದಿನವಾದರೂ ಅವರ ಮುಖದ ನಗು ಮಾಸಿಲ್ಲ. ಬಹುಶಃ ಆ ಸ್ತ್ರೀ ಶಕ್ತಿ ಕೂಡ ಆಚಾರ್ಯರ ಅಧ್ಯಯನಕ್ಕೆ ಬಹಳ ದೊಡ್ಡ ಒಂದು ಬೆನ್ನೆಲುಬಾಗಿ ನಿಂತಿತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆಚಾರ್ಯರ ನುಡಿ ನಮನ, ಆಚಾರ್ಯರ ಬಗ್ಗೆ ಇರುವಂತಹ ಮಾತು, ಅದರ ಜೊತೆಯಲ್ಲಿ ಆ ಮಾತೋಶ್ರೀಗೂ ಕೂಡ ನನ್ನ ನಮನಗಳು, 1000 ನಮನಗಳು. ಆಚಾರ್ಯರು ಬನ್ನಂಜೆ ಗೋವಿಂದಾಚಾರ್ಯ ಅನ್ನುವಂಥದ್ದು ಬರಿಯ ವ್ಯಕ್ತಿಯ ಹೆಸರಲ್ಲ, ಅದು ಒಂದು ಸಂಸ್ಥೆಯ ಹೆಸರು, ವೇದಗಳ ಸಾರದ ಹೆಸರು, ಉಪನಿಷತ್ತುಗಳ ಭಾವಗಳ ಹೆಸರು, ಭಗವದ್ಗೀತೆಯ ಸಾರದ ಹೆಸರು. ಹಾಗೆ ಇನ್ನು ಹೇಳ್ತಾ ಹೋದ್ರೆ ಅದು ಎಷ್ಟಕ್ಕೂ ಎಲ್ಲದಕ್ಕೂ ಒಂದು ಹೆಸರು, ಶ್ರೀ ಬನ್ನಂಜೆ ಗೋವಿಂದ ಆಚಾರ್ಯ ಅವರು. ಅವರ ಜೊತೆಗೆ ಬಾಲ್ಯದಿಂದಲೂ ನನಗೆ ಒಡನಾಟ ಇತ್ತು ಅನ್ನುವಂತಹ ಒಂದು ವಿಚಾರನೇ ನನಗೆ ಬಹಳ ದೊಡ್ಡ ಹೆಗ್ಗಳಿಕೆಯನ್ನ ನನ್ನಲ್ಲೇ ತಂದುಕೊಡುತ್ತೆ. ಮತ್ತು ಅಕಸ್ಮಾತ್ ಆಗಿ ಯಾರಾದರೂ ಹೇಳುವಾಗ, ಬಹಳಷ್ಟು ಜನ ಪತ್ರಿಕೆಯವರು ಸಿನಿಮಾದವರ ಬಗ್ಗೆ ಬರೆಯುವಾಗ ವಿನಯ ಪ್ರಸಾದ್ ಒಳ್ಳೆಯವರು ಅಂತ ಹೇಳ್ತಾರೆ. ಆಗ್ಲಿ, ಆ ಒಳ್ಳೆಯವರು ಅಂತ ಬರೆದವರಿಗೆ ಕೃತಜ್ಞತೆಗಳು. ಆ ಒಳ್ಳೆಯದನ್ನ ನಮ್ಮಲ್ಲಿ ಬಿತ್ತಿದವರಿಗೆ ಮತ್ತಷ್ಟು ಕೋಟಿ ಕೋಟಿ ಕೃತಜ್ಞತೆಗಳು. ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿದ್ದಕ್ಕೆ ತಮಗೆಲ್ಲ ನಮಸ್ಕಾರ, ಕೃತಜ್ಞತೆ. ನೆನಪುಗಳ ಮಾತು ಮಧುರ, ಅದರಲ್ಲೂ ಬಾಲ್ಯದ ನೆನಪು, ತವರಿನ ನೆನಪು. ಆ ಮುಖೇನ ಬನ್ನಂಜೆಯವರನ್ನು ನಾವು ಕಾಣುವಂತಹ ಅವಕಾಶ, ಇವೆಲ್ಲವನ್ನ ನಮ್ಮ ಜೊತೆಯಲ್ಲಿ ಸಾಧ್ಯ ಮಾಡಿಕೊಟ್ಟಿದ್ದಾರೆ ಶ್ರೀಮತಿ ವಿನಯ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಉಪಾಧ್ಯಾಯರು ನಮ್ಮ ಮುಂದೆ ಶುಕನಾಸೋಪದೇಶಕ್ಕಾಗಿ ಆ ಅದ್ಭುತ ವರ್ಣನೆ ನಮ್ಮೆಲ್ಲರ ಪಾಲಿಗೆ ರಸದೌತಣವೇ ಸರಿ. ಚಂದ್ರಾಪೀಡನಿಗೆ ಶುಕನಾಸ, ಸಚಿವನಾದಂತಹ ಶುಕನಾಸ ಮಾಡಿದ ಉಪದೇಶದ ಸುದೀರ್ಘ ಪ್ರಕರಣದ ಒಂದು ಝಲಕು. ದುಡ್ಡು ಒಂದು ಕೆಟ್ಟ ಪಿಶಾಚಿ. ಅದು ಕೆಲವರನ್ನು ದೊಡ್ಡ ಸ್ಥಿತಿಯಲ್ಲಿ ಕುಣಿಸಿಬಿಡುತ್ತದೆ. ಕೆಲವು ಕ್ಷುದ್ರ ಜೀವಿಗಳನ್ನಂತೂ ಈ ಪಿಶಾಚಿ ಹುಚ್ಚುಗೊಳಿಸಿಬಿಡುತ್ತದೆ. ವಿದ್ಯಾವಂತನನ್ನು ಕಂಡರೆ ಅದಕ್ಕೆ ಕಿಚ್ಚು, ಅವನ ಗೋಜಿಗೇ ಅದು ಬರುವುದಿಲ್ಲ. ಗುಣವಂತನನ್ನು ಕಂಡಾಗ ಕೊಳಕನನ್ನು ಕಂಡರೆ ಹೇಗೋ ಹಾಗೆ ದೂರ ಸರಿಯುತ್ತದೆ. ವೀರನನ್ನು ಕಂಡಾಗ ಅಮಂಗಲವನ್ನು ಕಂಡಂತೆ, ಸಜ್ಜನರನ್ನು ಕಂಡರೆ ಅಪಶಕುನವನ್ನು ಕಂಡಂತೆ ನಡೆದುಕೊಳ್ಳುತ್ತದೆ. ಕುಲೀನನನ್ನು ಕಂಡರೆ ಹಾವು ಸುಳಿದಂತೆ ಹಿಂಜರಿಯುತ್ತದೆ. ಶೂರರೆಂದರೆ ಮುಳ್ಳಿನಂತೆ, ದಾನಶೀಲರೆಂದರೆ ಕೆಟ್ಟ ಕನಸಿನಂತೆ ಅದಕ್ಕೆ ತ್ಯಾಜ್ಯ ದುಡ್ಡಿಗೆ. ವಿನಯಶೀಲನನ್ನು ಕಂಡರೆ ಪಾತಕಿಯನ್ನು ಕಂಡಂತೆ, ಪಂಡಿತನನ್ನು ಕಂಡರೆ ಮರುಳನನ್ನು ಕಂಡಂತೆ ನಡೆದುಕೊಳ್ಳುತ್ತದೆ. ದುಡ್ಡಿನ ಇತಿಹಾಸವೇ ಅಂಥದ್ದು. ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದ ಡೊಂಬರಾಟ. ದುಡ್ಡಿನ ಬಿಸಿ ಬಗೆಯಲ್ಲಿ ಜಾಡ್ಯವನ್ನು ತುಂಬುತ್ತದೆ. ದೊಡ್ಡಸ್ತಿಕೆಯ ಜೊತೆಗೆ ಕೀಳು ಮಟ್ಟದ ಅಭಿರುಚಿಯನ್ನು ಬೆಳೆಸುತ್ತದೆ. ಸಂಪತ್ತು ಬೆಳೆದಷ್ಟು ದುಡ್ಡಿನ ಹಸಿವೂ ಹೆಚ್ಚುತ್ತದೆ. ಐಶ್ವರ್ಯ ಬೆಳೆದಂತೆ ದುರ್ಗುಣಗಳು ಬೆಳೆಯುತ್ತಿರುತ್ತವೆ. ದುಡ್ಡಿನಿಂದ ದೊಡ್ಡವರು ಎನಿಸಿಕೊಂಡವರಲ್ಲಿ ಇರುವಷ್ಟು ದೌರ್ಬಲ್ಯ, ಸಣ್ಣತನ ಇನ್ನೊಂದೆಡೆ ಇರಲಾರದು. ಹರಿಯ ಎದೆಯ
ಸಿರಿಯ ವಾಸ ಎನ್ನುತ್ತಾರೆ. ಆದರೆ ಮೂರ್ಖರ ಮನೆಯಲ್ಲಿ ಅದರ ವಾಸ ಎನ್ನುವುದು ನಮಗೆ ತಿಳಿದ ಮಾತು. ಎಂಥ ತಿಳಿಯಾದ ಬಗೆಯಾದರೂ ಸರಿಯೇ, ದುಡ್ಡಿನ ಕಿರುಬು ತಾಗಿತು ಎಂದರೆ ಮುಗಿಯಿತು, ಕದಡಿ ಕಲುಷಿತವಾಗಿ ಬಿಡುತ್ತದೆ. ದುಡ್ಡಿನ ನಿಜರೂಪ ಎಂಥದು ಗೊತ್ತೇ? ಇದು ಆಸೆಯ ವಿಶಾಲತೆಗೆ ಎರೆಯುವ ನೀರು, ಇಂದ್ರಿಯಗಳೆಂಬ ಜಿಂಕೆಗಳನ್ನು ಮರುಳುಗೊಳಿಸುವ ಬೇಡನ ಸಂಗೀತ, ಒಳ್ಳೆಯ ನಡತೆ ಎಂಬ ಚಿತ್ರಕ್ಕೆ ಬಳಿದ ಮಸಿ, ಅವಿವೇಕದ ಸವಿನಿದ್ದೆಗೆ ಹಾಸಿದ ಮೆಲುಹಾಸೆ, ಅಹಂಕಾರದ ಪಿಶಾಚಿಗಳಿಗೆ ನೆಲಮನೆಯಾದ ಹಳೆಯ ಅಟ್ಟ, ಶಾಸ್ತ್ರದ ತಿಳಿವಿಗೆ ಬಿಗಿದ ಕಣ್ಪಟ್ಟಿ, ಎಲ್ಲ ದೌರ್ಜನ್ಯಗಳ ವಿಜಯಧ್ವಜ, ಕೋಪವೆಂಬ ಮೊಸಳೆಯನ್ನು ಹೊತ್ತ ಹೊಳೆ, ವಿಷಯ ಮತ್ತೆಗಳ ಪಾನ ಭೂಮಿ, ಹುಬ್ಬಿನ ಕುಣಿತಕ್ಕೆ ಕಟ್ಟಿದ ರಂಗಸ್ಥಳ, ದೌರ್ಜನ್ಯದ ಹಾವಿಗೆ ಬೆಚ್ಚನೆಯ ಮುತ್ತ, ಸಜ್ಜನಿಕೆಗೆ ಬೀಸಿದ ಬೆತ್ತ, ಒಳ್ಳೆಯತನವೆಂಬ ಕಲಹಂಸಗಳನ್ನು ಓಡಿಸುವ ಬಿರುಮಳೆ, ಜನಾಪವಾದವನ್ನು ಹಬ್ಬಿಸುವ ಕೇಂದ್ರ ಸ್ಥಾನ, ಕಪಟ ನಾಟಕದ ಪೀಠಿಕೆ, ಕಾಮುಕತೆಯ ಮತ್ತಾನೆಗೆ ಬಾಳೆಯ ತೋಟ, ಸಜ್ಜನಿಕೆಯ ಹೆಣವನ್ನು ಸುಡುವ ಮಸಣ, ಧರ್ಮವೆಂಬ ಚಂದ್ರಮಂಡಲವನ್ನು ಕಬಳಿಸುವ ರಾಹುವಿನ ಕರಿ ನಾಲಿಗೆ. ಈ ಸಿರಿವೆಣ್ಣಿನ ಚಿತ್ರ ಬರೆದರೆ ಆ ಚಿತ್ರ ಕೂಡ ನಿಂತಲ್ಲೇ ನಿಂತೀತು ಎನ್ನುವ ಭರವಸೆ ನನಗಿಲ್ಲ. ಈಕೆಯ ಮಣ್ಣ ಬೊಂಬೆ ಕೂಡ ದೊಂಬರಾಟ ಮಾಡಿ ಮರುಳುಗೊಳಿಸಿತು, ಕಡೆದು ಕೆತ್ತಿಟ್ಟರೂ ಕಣ್ಣು ತಪ್ಪಿಸಿ ಮಾಯವಾದಿತ್ತು. ಏಕೆಂದರೆ ಈ ಸಿರಿ, ಈ ದುಡ್ಡು ಕಪಟಗಳ ತವರು. ಕಪಟಗಳ ತವರಿನತ್ತ ಒಂದು ಕಣ್ಣೋಟ ಸಾಧ್ಯವಾಗಿಸಿಕೊಟ್ಟಿದ್ದಾರೆ ಉಪಾಧ್ಯಾಯ ಅವರು. ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಆಚಾರ್ಯರನ್ನ ಈ ಪರಿಯಲ್ಲಿ ಕಾಣುವಂತಹ ಸದವಕಾಶವನ್ನು ಈ ಅಭಿಜ್ಞಾನ, ಆಚಾರ್ಯ ಅಭಿಜ್ಞಾನದ ಮುಖೇನ ಸಾಧ್ಯ ಮಾಡಿಕೊಟ್ಟಿದೆಯಲ್ಲ. ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನಕ್ಕೆ ನಾವು ಅದೆಷ್ಟು ಋಣಿಗಳಾಗಿದ್ದರೂ ಸಹ ಅದು ಕಡಿಮೆಯೇ ಸರಿ. ಕಾರಣ ಇಲ್ಲಿ ಮೂಡುತ್ತಿರುವಂತಹ ವಿಚಾರದ ಹೊಳಹು ನಮ್ಮನ್ನು ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಏರಿಸುವ ಪ್ರಯತ್ನ. ಇಂಥದರಲ್ಲಿ ನಾವು ಭಾಗಿಯಾಗುತ್ತಿದ್ದೇವೆ ಎಂದರೆ ಅದಕ್ಕಿಂತ ಧನ್ಯತಾ ಭಾವ ಬಹುಶಃ ಬೇರೊಂದಿಲ್ಲ. ನಮ್ಮೆಲ್ಲರ ಪ್ರಣಾಮ ಈ ದಿವ್ಯ ಚೇತನೆ.